ಹಲೋ ನಮಸ್ಕಾರ, ಶುಭ ದಿನ. ದಶಮ ಸಂಭ್ರಮದ ಆವಿಷ್ಕಾರ ಯೋಗ ಅರ್ಪಿಸುವ ಯೋಗಾರೋಗ್ಯ ಜ್ಞಾನಾಮೃತ ಕಾರ್ಯಕ್ರಮದ 14ನೇ ದಿನದ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತು ಒಂದು ವಿಶೇಷವಾದಂತಹ ವಿಷಯದ ಬಗ್ಗೆ ನಾವಿವತ್ತು ತಜ್ಞರೊಂದಿಗೆ ಸಂವಾದ ಮಾಡಲಿಕ್ಕಿದ್ದೀವಿ. ಇವತ್ತಿನ ವಿಷಯ ಸ್ವರಯೋಗ ಮತ್ತು ಯೋಗಾಭ್ಯಾಸ. ಈ ವಿಷಯದ ಬಗ್ಗೆ ನಮ್ಮೊಟ್ಟಿಗೆ ಇವತ್ತು ಸಂವಾದ ಮಾಡಲಿಕ್ಕಿರುವಂತಹ ಅತಿಥಿ ಡಾಕ್ಟರ್ ಉಷಾ ಎನ್, ಅಸಿಸ್ಟೆಂಟ್ ಪ್ರೊಫೆಸರ್, ಫಾದರ್ ಮುಲ್ಲರ್ಸ್ ಕಾಲೇಜ್ ಆಫ್ ಸ್ಪೀಚ್ ಆ್ಯಂಡ್ ಹಿಯರಿಂಗ್. ಅವರನ್ನು ಈ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ ಮೇಡಮ್. ಥ್ಯಾಂಕ್ ಯು. ಸ್ವರಯೋಗ, ಯೋಗ ಶಬ್ದದಲ್ಲಿ ಇನ್ನೊಂದು ಆ ಶಬ್ದವನ್ನು ಹೇಗೆ ಬಳಸ್ಬೋದು ಅಂತ ಹೇಳಿದ್ರೆ ನಾದಯೋಗ ಅಂತ ಕರೀತೀವಿ. ಆ ನಾದಯೋಗವನ್ನೇ ಸ್ವರಯೋಗ ಅಂತ ಇವತ್ತು ಯಾಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದರೆ, ಇವತ್ತು ಮಾತನಾಡುವಂತಹ ಅತಿಥಿಯವರು ಸ್ಪೀಚ್ ಆ್ಯಂಡ್ ಹಿಯರಿಂಗಿಗೆ ಸಂಬಂಧಪಟ್ಟ ಹಾಗೆ ಎಕ್ಸ್ಪರ್ಟಿ. ಆ ಕ್ಷೇತ್ರದಲ್ಲಿ ಅವರು ಅಧ್ಯಯನ ಮಾಡಿದ್ದಾರೆ, ಸಂಶೋಧನೆ ಮಾಡಿದ್ದಾರೆ. ವಿಶೇಷವಾಗಿ ಯೋಗ ಚಿಕಿತ್ಸೆಯನ್ನು ಅಪ್ಲೈ ಮಾಡಿ ಸ್ಪೀಚ್ ಆ್ಯಂಡ್ ಹಿಯರಿಂಗಿಗೆ ಸಂಬಂಧಪಟ್ಟ ಸಮಸ್ಯೆಗೆ ಹೇಗೆ ಪರಿಹಾರ ಪಡೀಬೋದು ಅನ್ನೋದರ ವಿಷಯದಲ್ಲಿ ಅವರು PhD ಅಧ್ಯಯನ ಮಾಡಿದ್ದಾರೆ. ಅವರು MS ಇನ್ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಸಬ್ಜೆಕ್ಟ್ನಲ್ಲಿ MSc ಮುಗಿಸಿಕೊಂಡು ಅದೇ ಕ್ಷೇತ್ರದಲ್ಲಿ KMC ಮಣಿಪಾಲದಲ್ಲಿ PhD ಅಧ್ಯಯನವನ್ನು ಮುಗಿಸಿ ವಿಶೇಷವಾಗಿ ಸೈಕಾಲಜಿಯಲ್ಲಿ ಸಹ ಅವರು ಸ್ನಾತಕೋತ್ತರ ಪದವಿ ಡಿಗ್ರಿಯನ್ನು ಪೂರೈಸಿಕೊಂಡು ಯೋಗ ವಿಜ್ಞಾನದಲ್ಲಿ ಸಹ ಸ್ನಾತಕೋತ್ತರ ಪದವಿಯನ್ನು ಪೂರೈಸಿ ವೃತ್ತಿಪರ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಸ್ಪೆಷಲಿಸ್ಟ್ ಆಗಿ ಈಗಾಗಲೇ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಫಾದರ್ ಮುಲ್ಲರ್ಸ್ನ ಕಾಲೇಜಿನಲ್ಲಿ ವೃತ್ತಿ ಮಾಡ್ತಾ ಇದ್ದಾರೆ. ಅವರೊಟ್ಟಿಗೆ ಇವತ್ತಿನ ಕಾರ್ಯಕ್ರಮ ಸಂವಾದ ನಡೆಯಲಿಕ್ಕಿದೆ. ಮೇಡಮ್, ನಾನು ಮೊದಲನೇದಾಗಿ ನಿಮಗೆ ಕೇಳುವಂತಹ ಒಂದು ಪ್ರಶ್ನೆ ಏನಂತ ಹೇಳಿದರೆ, ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಅನ್ನುವಂಥ ಪ್ರಾಬ್ಲಮೇ ಒಂದು ವಿಶಿಷ್ಟವಾದಂತಹ ಸಮಸ್ಯೆ. ಆ ಕ್ಷೇತ್ರದಲ್ಲಿ ವರ್ಕ್ ಮಾಡಬೇಕನ್ನುವಂಥ ಆಸಕ್ತಿ ನಿಮಗೆ ಯಾಕೆ ಬಂತು ಅನ್ನುವಂಥದ್ದು ನನ್ನ ಮೊದಲ ಪ್ರಶ್ನೆ. ಓಕೆ, ಮೈಸೂರಿನಲ್ಲಿ ಒಂದು ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆ ಅಂತ ಇದೆ. ಓಕೆ, ಅದು ಸೆಂಟ್ರಲ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್. ಎಸ್. ಮುಂಚೆ ಆ್ಯಕ್ಚುಲ್ ಆಗಿ ಪಬ್ಲಿಕ್ಗೆ ಈ ಒಂದು ಫೀಲ್ಡ್ ಬಗ್ಗೆ ಅವೇರ್ನೆಸ್ ಅಷ್ಟು ಇರಲಿಲ್ಲ. ಇದು PU ಆದ ನಂತರ ಇಮಿಡಿಯೇಟ್ ಆಗಿ ತಗೊಳ್ಳುವಂಥ ಒಂದು ಕೋರ್ಸ್. ಇಲ್ಲಿ ಏನಂತಂದರೆ, ಭಾಷೆ, ಮಾತು ಮತ್ತು ಸಂವಹನೆಗೆ ದೋಷ ಇರುವಂತಹ ಮಕ್ಕಳು ಮತ್ತು ವಯಸ್ಕರು ಎಲ್ಲರಿಗೂ ಇಲ್ಲಿ ಮಾತಿನ ತರಬೇತಿಯನ್ನು ಕೊಡಲಾಗತ್ತೆ. ಸೊ ಚಿಲ್ಡ್ರನ್ ವಿತ್ ಸ್ಪೆಷಲ್ ನೀಡ್ಸ್, ಅಡಲ್ಟ್ಸ್ ವಿತ್ ಸ್ಪೆಷಲ್ ನೀಡ್ಸ್. ನನಗೂ ಈ ಒಂದು ಫೀಲ್ಡ್ ಬಗ್ಗೆ ಅವೇರ್ನೆಸ್ ಇರಲಿಲ್ಲ. ನನ್ನ ತಂದೆಯ ಮೂಲಕ ನನಗೆ ಗೊತ್ತಾಯಿತು. ನಾನು ಮೂಲತಃ ಮೈಸೂರಿನವಳಾಗಿದ್ದರಿಂದ ನನಗೆ ಅಲ್ಲಿ ಅದ್ರ ಬಗ್ಗೆ ಗೊತ್ತಾಗಿ ನಾನು ಈ ಫೀಲ್ಡ್ಗೆ ಬರಲಿಕ್ಕೆ ಸಾಧ್ಯ ಆಯಿತು. ಸೊ ಈ ಫೀಲ್ಡ್ಗೆ ಬಂದ ನಂತರನೇ ನನಗೆ ಇದ್ರ ಬಗ್ಗೆ ಪೂರ್ತಿಯಾಗಿ ಗೊತ್ತಾದದ್ದು. ಅದಕ್ಕೆ ಮುಂಚೆ ನನಗೂ ಸಹ ಗೊತ್ತಿರಲಿಲ್ಲ. ಈ ಒಂದು ರೀತಿಯ ಸಮಸ್ಯೆ ಇದೆ, ಸಮಸ್ಯೆಗೆ ಥೆರಪಿಟಿಕಲ್ ಆಗಿರುವಂಥ ವ್ಯವಸ್ಥೆ ಇದೆ ಅನ್ನೋದು ಗೊತ್ತಿರಲಿಲ್ಲ. ಅದು ಕೋರ್ಸ್ ಶುರು ಮಾಡಿದ ನಂತರ ನಾನು ಪ್ರತಿನಿತ್ಯ ಆ ಮಕ್ಕಳನ್ನ ನನ್ನ ಕ್ಯಾಂಪಸ್ನಲ್ಲಿ ನೋಡಿ ನನಗೂ ಒಂದು ರೀತಿ ಬೇಜಾರಾಗಿತ್ತು. ಈ ಥರ ಯಾಕೆ ಈ ಥರ ಮಕ್ಕಳು ಹುಟ್ಟುತ್ತಾರೆ, ಯಾಕೆ ಈ ಥರ ದೋಷಗಳಿರುತ್ತೆ, ಅವ್ರಿಗೆ ಯಾಕೆ ಮಾತಾಡ್ಲಿಕ್ಕಾಗಲ್ಲ, ಯಾಕೆ ಬುದ್ಧಿಮಾಂದ್ಯತೆ ಇದೆ, ಆ ಥರ ಒಂದು ಅವ್ರನ್ನ ನೋಡಲಿಕ್ಕೆ ಒಂದು ನೋವಾಗ್ತಿತ್ತು. ಕೊನೆಗೆ ಈ ಫೀಲ್ಡ್ನಲ್ಲಿ ಇರೋದ್ರಿಂದ ಈ ಮಕ್ಕಳಿಗೆ ಸಹಾಯ ಮಾಡಲಿಕ್ಕೆ ನನ್ನಿಂದ ಸಾಧ್ಯ ಅಂತ ಹೇಳಿ ಗೊತ್ತಾದ ಮೇಲೆ ಈ ಫೀಲ್ಡ್ನಲ್ಲೇ ಕಂಟಿನ್ಯೂ ಮಾಡಬೇಕಂತ ಹೇಳಿ ಡಿಸೈಡ್ ಮಾಡಿದ್ದು. ಎಸ್ ವೀಕ್ಷಕರೇ, ಒಂದು ವಿಶೇಷವಾದಂತಹ ಆರೋಗ್ಯ ಸಮಸ್ಯೆ. ನಮಗೆ ಅದನ್ನು ಹೇಗೆ ಐಡೆಂಟಿಫೈ ಮಾಡಬೇಕನ್ನೋ ಒಂದು ಮತ್ತೆ ಮೇಡಮ್ ಹೇಳ್ತಾರೆ. ಅದರ ನಂತರ ನಾವು ಅದಕ್ಕೆ ಸಂಬಂಧಪಟ್ಟ ಹಲವಾರು ವಿಚಾರಗಳು ಮಾತನಾಡಲಿಕ್ಕಿದ್ವಿ. ಅವ್ರ ಹತ್ರ ನಾನು ತಿಳ್ಕೊಳ್ಬೇಕಾದ ಇನ್ನೊಂದು ವಿಚಾರ ಏನಂತ ಹೇಳಿದರೆ, ಹಲವಾರು ಮಂದಿ ಆ ಕ್ಷೇತ್ರದಲ್ಲಿ ಈಗ ವರ್ಕ್ ಮಾಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ತಜ್ಞರಿದ್ದಾರೆ, ಹಿರಿಯ ಪ್ರೊಫೆಸರ್ಸ್ ಇದ್ದಾರೆ. ಅಂಥದ್ರಲ್ಲಿ ನೀವು ಯೋಗಕ್ಕೆ ಸಂಬಂಧಪಟ್ಟಾಗಿರುವಂಥ ವಿಚಾರವನ್ನು ಅಳವಡಿಸ್ಕೊಂಡು ಅವರಿಗೆ ಚಿಕಿತ್ಸಾತ್ಮಕವಾದಂಥ ಬೆನಿಫಿಟ್ ಏನಿದೆ ಅನ್ನುವಂಥದ್ದು ಅಧ್ಯಯನ ಮಾಡಿದರೆ, ಆ ಅಧ್ಯಯನದ ಫಲಿತಾಂಶದ ಬಗ್ಗೆ ಮತ್ತೆ ಮಾತಾಡುವ. ನಿಮಗೆ ಯೋಗದ ಬಗ್ಗೆ ಆಸಕ್ತಿ ಬಂದಿರುವಂತಹ ಒಂದು ಹಿನ್ನೆಲೆ? ಯೋಗದ ಬಗ್ಗೆ ಆಸಕ್ತಿ ಅಂದರೆ ನನ್ನ ತಂದೆ ಮೂಲಕ. ನನ್ನ ತಂದೆ ನಾನು ಚಿಕ್ಕ ವಯಸ್ಸಿದ್ದಾಗಿಂದ ಇವತ್ತಿನವರೆಗೂ ದಿನನಿತ್ಯ ಅವರು ಯೋಗಾಭ್ಯಾಸವನ್ನ ಮಾಡ್ತಾರೆ. ಚಿಕ್ಕ ವಯಸ್ಸಿನಲ್ಲಿ ನಮಗೆ ಫೋರ್ಸ್ ಮಾಡ್ತಿದ್ರು, ಎದ್ದೇಳು ಯೋಗ ಮಾಡು ಅಂತ. ಆಗ ಇಂಟ್ರೆಸ್ಟ್ ಇರಲಿಲ್ಲ. ಈಗ ಅದರದ್ದು ಇಂಪಾರ್ಟೆನ್ಸ್ ನಮಗೆ ಗೊತ್ತಾಯಿತು. ಔಟ್ಡೋರಲ್ಲಿ ನಾನು ಜಾಸ್ತಿ ಇದ್ದೀನಿ, ಹಾಗಾಗಿ ಯೋಗಾಭ್ಯಾಸ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಯಿತು. ನಂದು MSc ಮುಗಿಸಿದ ನಂತರ ನನಗೆ ಇಲ್ಲಿ KMC ಮಣಿಪಾಲ್ ಮಂಗಳೂರಿನಲ್ಲಿ ನನಗೆ ಒಂದು ಗೌರ್ಮೆಂಟ್ ಪ್ರಾಜೆಕ್ಟ್
ಪ್ರಾಜೆಕ್ಟ್ ಮೇಲೆ ಇಂಟರ್ವ್ಯೂ ಆಯಿತು. ಗೌರ್ಮೆಂಟ್ ಪ್ರಾಜೆಕ್ಟ್ ಬಂದು ಪ್ರೊಫೆಷ್ನಲ್ ವಾಯ್ಸ್ ಯೂಸರ್ಸ್, ಏನಂತ ಅಂದರೆ ಅವರ ಧ್ವನಿನ ಅವ್ರ ಪ್ರೊಫೆಷನ್ಗೆ ಯಾರ್ಯಾರು ಯೂಸ್ ಮಾಡ್ತಾರೆ, ಟೀಚರ್ಸ್ ಆಗಿರ್ಬೋದು, ಸಿಂಗರ್ಸ್ ಆಗಿರ್ಬೋದು, ಆ್ಯಕ್ಟರ್ಸ್ ಆಗಿರ್ಬೋದು, ಅವ್ರನ್ನೆಲ್ಲ ನಾವು ಪ್ರೊಫೆಷ್ನಲ್ ವಾಯ್ಸ್ ಯೂಸರ್ಸ್ ಅಂತ ಕರಿತೀವಿ. ಸೊ ಅವರಲ್ಲಿ ಧ್ವನಿಯ ತೊಂದರೆ ಬಂದಾಗ ಯೋಗ ಮತ್ತು ಪ್ರಾಣಾಯಾಮದ ಪರಿಣಾಮ ಅವರಲ್ಲಿ ಹೇಗೆ ಬೀರುತ್ತೆ ಅಂತ ಹೇಳಿ ಒಂದು ಪ್ರಾಜೆಕ್ಟ್ ಮೇಲೆ ಒಂದು ಪ್ರಾಜೆಕ್ಟ್ ಬಂತು. ಆ ಪ್ರಾಜೆಕ್ಟ್ ಮಾಡಲಿಕ್ಕೆ ನಾನು ರಿಸರ್ಚ್ ಅಸಿಸ್ಟೆಂಟ್ ಆಗಿ ಇಲ್ಲಿಗೆ ಬಂದದ್ದು. ಆಗ ನನಗೆ ಅನ್ನಿಸ್ತು ಯೋಗದ ಬಗ್ಗೆ ನನಗೆ ಎಷ್ಟು ಮಹಾ ಗೊತ್ತಿದೆ. ಫಸ್ಟ್ ನನ್ನ ಫೀಲ್ಡ್ ಬಗ್ಗೆ ನನಗೆ ಗೊತ್ತು, ಯೋಗದ ಬಗ್ಗೆ ನಂಗೆ ಎಷ್ಟು ಮಹಾ ಗೊತ್ತಿದೆ. ಅದು ಗೊತ್ತಾದ ನಂತರ ನಾನು ಈ ಪ್ರಾಜೆಕ್ಟ್ ಮಾಡ್ಬೋದು ಅಂತ ಹೇಳಿ ನನಗೆ ಗೊತ್ತಾದ ಮೇಲೆ ಟು ಗೆಟ್ ಅ ಡೀಪರ್ ಇನ್ಸೈಟ್ ನಾನು ಯೋಗದ ಕೋರ್ಸ್, ಸರ್ಟಿಫಿಕೇಷನ್ ಕೋರ್ಸ್ ಮಾಡಿದೆ. ಅದರಲ್ಲೂ ನನಗೆ ಜಾಸ್ತಿ ಸಾಕಾಗಲಿಲ್ಲ, ನನಗಿನ್ನೂ ಅಭಾವ ಇದೆ ಅಂತ ಗೊತ್ತಾಯಿತು. ಹಾಗಾಗಿ ನಾನು ಮ್ಯಾಂಗ್ಳೂರ್ ಯೂನಿವರ್ಸಿಟಿಲಿ PG ಡಿಪ್ಲೊಮಾ ಇನ್ ಯೋಗಿಕ್ ಸೈನ್ಸ್ ಕೋರ್ಸ್ ತೊಗೊಂಡೆ. ಅದರ ಮೂಲಕ ನಾನು ನನ್ನ ಫೀಲ್ಡ್ಗೆ ಯೋಗ ಮತ್ತು ಪ್ರಾಣಾಯಾಮಗೆ ಕನೆಕ್ಟ್ ಮಾಡಲಿಕ್ಕೆ ನನಗೆ ತುಂಬ ಹೆಲ್ಪ್ ಆಯಿತು. ಓಕೆ, ಎಸ್ ವೀಕ್ಷಕರೇ, ನಾನು ಯಾವಾಗಲೂ ಹೇಳ್ತಿದ್ದೆ, ನಮ್ಮ ವೈಯಕ್ತಿಕ ಪ್ರಯೋಜನಕ್ಕೋಸ್ಕರ ನಾವು ಯೋಗಾಭ್ಯಾಸ ಮಾಡಿದರೂ ಸಹ ಮುಂದಿನ ದಿವಸದಲ್ಲಿ ನಾವು ಯಾವುದೇ ಕ್ಷೇತ್ರ ಪ್ರೊಫೆಷನಲ್ ಇರುವಾಗ ಆ ಪ್ರೊಫೆಷನ್ಗೆ ನಮ್ಮ ಯೋಗದ ಅನುಭವವನ್ನು ಸದುಪಯೋಗ ಮಾಡ್ಕೊಳ್ಬೋದು ಅನ್ನೋದಕ್ಕೆ ಇವರು ಮೇಡಮ್ ಉದಾಹರಣೆ. ಯಾಕೆಂತ ಹೇಳಿದ್ರೆ ತಂದೆಯಿಂದ ಕಲಿತಿರುವಂತಹ ಯೋಗ ವಿದ್ಯೆ ಮುಂದಿನ ದಿವಸ ಅವರ ಪ್ರೊಫೆಷನಲ್ ಒಂದು ಉನ್ನತವಾದ ಅಧ್ಯಯನ ಮಾಡಲಿಕ್ಕೆ ಅವಕಾಶ ಸಿಕ್ಕಿತ್ತು ಅಂತ ಹೇಳಿದರೆ ಅದು ಯೋಗಕ್ಕಿರುವಂತಹ ಅದ್ಭುತವಾದಂತಹ ಶಕ್ತಿ. ಅವರು ಅದೇ ರೀತಿಯಲ್ಲಿ ಸರ್ಟಿಫಿಕೇಟ್ ಕೋರ್ಸು PG ಡಿಪ್ಲೊಮೆಲ್ಲ ಪೂರೈಸಿಕೊಂಡು ಅವರು PhDಯನ್ನು ಪೂರೈಸ್ತಾರೆ. ವಿಶೇಷವಾಗಿ ನಾವು ಇಲ್ಲಿ ಗಮನಿಸಬೇಕು, ಯಾಕೆಂದರೆ ಅವರು ರಿಸರ್ಚ್ ಮಾಡಿದ ಏರಿಯಾ ಸ್ವರದ ಮೇಲೆ. ಯಾರು ಸ್ವರವನ್ನು ಜಾಸ್ತಿ ಬಳಕೆ ಮಾಡ್ತಾರೆ ಅವರ ಆರೋಗ್ಯದಲ್ಲಿ ಏನಾದರೂ ವ್ಯತ್ಯಾಸ ಆಗ್ತದೋ ಪ್ರಾರಂಭದಿಂದ ಒಂದು 20 ಉದಾಹರಣೆಗೆ ಅವರು ಮುಂದಕ್ಕೆ ವಿವರಿಸ್ತಾರೆ. ಶಿಕ್ಷಕರು, ಶಿಕ್ಷಣ ವೃತ್ತಿಯನ್ನು ಮಾಡುವಂಥ ಶಿಕ್ಷಕರು 40-50 ವರ್ಷ ನಿರರ್ಗಳವಾಗಿ ಮಾತನಾಡ್ತಾ ಇರಬೇಕು. ಖಂಡಿತವಾಗಿ ಅವರ ಸ್ವರದಲ್ಲಿ ಏನಾದರೂ ವ್ಯತ್ಯಾಸ ಆಗ್ತಿದೆ ಅಂತ ಅವರ ಹತ್ರ ತಿಳ್ಕೊಳ್ಳುವ. ಈಗ ಬೇರೆ ಬೇರೆ ರೀತಿಯ ಕಾಲ್ ಸೆಂಟರ್ ವರ್ಕ್ ಮಾಡೋರಾಗಿರ್ಬೋದು, ಅಂತಹ ಹಲವಾರು ವಿಚಾರಗಳನ್ನು ತಿಳ್ಕೊಳ್ಳಿಕ್ಕಿದೆ. ಅದರ ಮೊದಲು ನಾನು ಈಗ ಈ ಸಂದರ್ಭದಲ್ಲಿ ಕೇಳಬೇಕಾಗಿರುವಂಥ ಒಂದು ಪ್ರಶ್ನೆ ಏನಂತ ಹೇಳಿದರೆ, ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಪ್ರಾಬ್ಲಮ್ ಇದೆ ಅಂತೇಳಿ ಐಡೆಂಟಿಫೈ ಮಾಡುವಂತಹ ಒಂದು, ಯಾಕೆಂತೇಳಿ ಎಷ್ಟೋ ಮಂದಿ ಪೇರೆಂಟ್ಸಿಗೂ ಗೊತ್ತಿರೋದಿಲ್ಲ ನನ್ನ ಮಗುವಿಗೆ ಆ ಸಮಸ್ಯೆ ಇದೆ ಅಂತೇಳಿ. ಎಷ್ಟನೇ ವರ್ಷದಿಂದ ನಮ್ಮ ಮಕ್ಕಳ ಸಮಸ್ಯೆಯನ್ನು ನಾವು ಅರ್ಥ ಮಾಡ್ಕೊಳ್ಬೋದು ಮತ್ತು ಯಾವ ಏಜಿನಲ್ಲೆಲ್ಲ ಆ ಸಮಸ್ಯೆಗಳು ಬರ್ಬೋದು ಅನ್ನೋದನ್ನು ನೀವು ಹಂಚಿಕೊಂಡ್ರೆ ಒಳ್ಳೆಯದು. ಬೇಸಿಕಲಿ ನಾವು ಮಗು ಹುಟ್ಟಿದ ತಕ್ಷಣನೇ ಒಂದು ಸ್ಕ್ರೀನಿಂಗ್ ಟೆಸ್ಟಿಂಗ್ ಅಂತ ಮಾಡ್ತೀವಿ. ಮಗುಗೆ ಕಿವಿ ಕೇಳಿಸ್ತಾ ಇದೆಯಾ ಇಲ್ವಾ, ಯಾಕಂದ್ರೆ ಕಿವಿ ಕೇಳಿಸಿದ ನಂತರನೇ ಮಗುಗೆ ಶಬ್ದಗಳನ್ನ ಗ್ರಹಿಸ್ಲಿಕ್ಕೆ ಸಾಧ್ಯ. ಶಬ್ದನ ಗ್ರಹಿಸಿದ ನಂತರ ಅದಕ್ಕೆ ಮಾತು ಬರ್ಲಿಕ್ಕೆ ಸಾಧ್ಯ. ಹಾಗಾಗಿ ಹುಟ್ಟಿತಿದ್ದಂಗೆನೆ ಮಗುಗೆ ಕಿವಿ ಕೇಳಿಸ್ತಿದ್ಯಾ ಸ್ಕ್ರೀನಿಂಗ್ ಟೆಸ್ಟಿಂಗ್ ಅಂತ ಮಾಡ್ತೀವಿ. ಯಾಕಂದ್ರೆ ಬೆಳವಣಿಗೆ ಇನ್ನೂ ಪೂರ್ತಿಯಾಗಿ ಆಗಿರ್ಲಿಕ್ಕಿಲ್ಲ. ಸೊ ನಮಗೆ ಒಂದು ಐಡಿಯಾ ಕೊಡುತ್ತೆ. ಸ್ಕ್ರೀನಿಂಗ್ ಟೆಸ್ಟ್ ಮಾಡಿದ್ರೆ ಪ್ರಾಬ್ಲಮ್ ಇದೆಯಾ ಇಲ್ವಾ ಅನ್ನೋ ಒಂದು ಗ್ರಾಸ್ ಐಡಿಯಾ ಸಿಗುತ್ತೆ. ಇನ್ ಕೇಸ್ ನಮ್ಗೆ ಏನಾದ್ರೂ ಡೌಟ್ ಬಂದಲ್ಲಿ, ಪ್ರಾಬ್ಲಮ್ ತೊಂದರೆ ಕಂಡು ಬರಬಹುದು ಇನ್ ಮುಂದಕ್ಕೆ ಅಂತ ಕಂಡು ಬಂದಲ್ಲಿ, ನಮಗೆ ಗೊತ್ತಾದಲ್ಲಿ 3 ತಿಂಗಳು ಆದ ನಂತರ ಇಮಿಡಿಯೇಟ್ ಆಗಿ ಡೀಟೇಲ್ ಟೆಸ್ಟಿಂಗ್ ಮಾಡ್ತೀವಿ. ಸೊ ಅವರಿಗೆ ನಾವು ಹಾಸ್ಪಿಟಲ್ಗೆ ಮತ್ತೆ ಬರ್ಲಿಕ್ಕೆ ಹೇಳ್ತೀವಿ. ಗಮನಿಸಿ, ಜೋರ್ ಶಬ್ದ ಬಂದಾಗ ಮಗು ಬೆಚ್ಚ ಬೀಳೋದು, ತಿರುಗಿ ನೋಡೋದು, ಕತ್ತು ನಿಂತ ಕೂಡಲೇ ತಿರುಗಿ ನೋಡೋದು, ಆ ಥರ ಅಬ್ಸರ್ವ್ ಮಾಡಬೇಕು. ಪೇರೆಂಟ್ಸ್ ಅಬ್ಸರ್ವ್ ಮಾಡಬೇಕು ಮಗುದು ಬೆಳವಣಿಗೆಯಲ್ಲಿ. ಮತ್ತೆ ಕೈಕಾಲ್ ಶಕ್ತಿ ಹೇಗಿದೆ, ಬಿಕಾಸ್ ಎಲ್ಲಾನು ಇಂಟರ್ ರಿಲೇಟೆಡ್. ಬರೀ ಮಾತ್ರ ತೊಂದರೆ ಬರುತ್ತೆ, ಬರೀ ಲ್ಯಾಂಗ್ವೇಜ್ ಲರ್ನಿಂಗ್ ಅಲ್ಲಿ ಮಾತ್ರ ತೊಂದರೆ ಬರುತ್ತೆ, ಕಮ್ಯುನಿಕೇಶನ್ ಅಲ್ಲಿ ಮಾತ್ರ ತೊಂದರೆ ಬರುತ್ತೆ, ಆ ಥರ ಹೇಳಲಿಕ್ಕಾಗಲ್ಲ. ದೇಹದ ಬೆಳವಣಿಗೆ ಕುಂದುಕೊರತೆ ಆದ್ರೆ ಸಂವಹನೆಯಲ್ಲೂ ಕುಂದುಕೊರತೆ ಆಗುತ್ತೆ. ಎಲ್ಲಾನು ಇಂಟರ್ ರಿಲೇಟೆಡ್. ಈಗ ಮಗುಗೆ 3 ತಿಂಗಳಲ್ಲಿ ಕತ್ತು ನಿಲ್ಬೇಕು. ಇನ್ ಕೇಸ್ ಕತ್ತಿನ್ನು ನಿಂತಿಲ್ಲ ಅಂದ್ರೆ ಏನೋ ಸಮಸ್ಯೆ ಇದೆ, ನರ ದೌರ್ಬಲ್ಯತೆ ಇರಬಹುದು, ಏನಾದ್ರೂ ತೊಂದರೆಗಳಿರ್ಬೋದು. ಸೊ ಅದರಿಂದ ಮಗು ನೇರವಾಗಿ ಮಲಗಿರುವಾಗ ನಾವು ಕತ್ತಿ ಹಿಡಿದು ನಿಲ್ಲಿಸ್ತೀವಿ, ಕತ್ತಿ ಹಿಡಿದು ಮಗುನ ಇಟ್ಕೊಳ್ತೇವಲ್ವಾ, ಅದು 3 ತಿಂಗಳಲ್ಲಿ ಮಗು ಕತ್ತು ನಿಂತು ಆ ಕಡೆ ಈ ಕಡೆ ಮೇಲೆ ಕೆಳಗೆ ನೋಡ್ಲಿಕ್ಕೆ ಶುರು ಮಾಡ್ಬೇಕು. ಶಬ್ದ ಯಾವ ಕಡೆ ಬರ್ತಿದೆ ಅಂತ ಆ ಶಬ್ದದ ಕಡೆ ನೋಡ್ಲಿಕ್ಕೆ ಶುರು ಮಾಡ್ಬೇಕು. ಅದಿನ್ನೂ ಆಗಿಲ್ಲ ಅಂದ್ರೆ ಒಂದು ಕತ್ತು ನಿಂತಿಲ್ಲ, ಇಲ್ಲ ಅಂತಂದ್ರೆ ಕಿವಿ ಕೇಳಿಸ್ತಾ ಇಲ್ಲ. ಈಗ ನಾನು ನಿಮ್ಗೆ ಆಲ್ ಆಫ್ ಅ ಸಡನ್ ಇವತ್ತು ಬಂದು ನಾನು ನಿಮ್ಗೆ ಫ್ರೆಂಚ್ ಅಲ್ಲೋ ಜರ್ಮನ್ ಅಲ್ಲೋ ಮಾತಾಡಿದೆ, ನಿಮ್ಗೆ ಅರ್ಥ ಆಗೋಲ್ಲ. ಯಾಕೆ ಅಂದ್ರೆ ಇವತ್ತಿನವರೆಗೂ ನೀವು ಆ ಭಾಷೆ ಕೇಳೇ ಇಲ್ಲ. ಮಗುಗೆ ತನ್ನ ಮಾತೃಭಾಷೆಯನ್ನ ಕೇಳಿಸ್ಕೊಳ್ಳಿಕ್ಕೆ ಕಿವಿನೇ ಕೇಳಿಸಿಲ್ಲ ಅಂದ್ರೆ ಅದು ಮಾತಾಡ್ಲಿಕ್ಕೆ ಹೇಗೆ ಸಾಧ್ಯ? ಹಾಗಾಗಿ ಎಷ್ಟು ಅರ್ಲಿ ಡಿಟೆಕ್ಷನ್ ಪಾಸಿಬಲ್, ಅಷ್ಟು ಅರ್ಲಿ, ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಡಿಟೆಕ್ಟ್ ಮಾಡಿ ನಾವು ಇಂಟರ್ವೆನ್ಷನ್ ಕೊಡ್ಲಿಕ್ಕೆ ಸಾಧ್ಯ ಮಾಡಬೇಕು. ಬರೀ ಕಿವಿ ಕೇಳಿಸ್ಕೊಳ್ಳೋದ್ರಲ್ಲಿ ಮಾತ್ರ ಅಲ್ಲ, ದೇಹದ ಬೆಳವಣಿಗೆ ನೋಡ್ಬೇಕು, ಬುದ್ಧಿ ಬೆಳವಣಿಗೆಯಲ್ಲಿ ನೋಡ್ಬೇಕು. ಈಗ ಮಗು ನಾವು ಕರೆದಿದ ತಕ್ಷಣ ಅದಕ್ಕೆ ಅರ್ಥ ಆಗ್ತಿದ್ಯಾ, ನಾವು ಹೆಸರು ಕರೆದ ತಕ್ಷಣ ಅದು ತನ್ನದೇ ಹೆಸರು ಅಂತ ಅದಕ್ಕೆ ಗೊತ್ತಾಗ್ತಿದ್ಯಾ, ಇವರೇ ಅಪ್ಪ ಇವರೇ ಅಮ್ಮ ಅನ್ನೋ ಬುದ್ಧಿಶಕ್ತಿ ಇದೆಯಾ, ಇವ್ರು ನನಗೆ ಗೊತ್ತಿರೋರು ಇವ್ರು ನನಗೆ ಗೊತ್ತಿಲ್ಲದೆ ಇರೋರು ಅಂತ ಡಿಸ್ಕ್ರಿಮಿನೇಟ್ ಮಾಡೋ ಎಬಿಲಿಟಿ ಇದೆಯಾ, ಆ ಥರ. ಮತ್ತೆ ಶಬ್ದಗಳನ್ನು ಅಷ್ಟೇ,
ಮಕ್ಕಳು ಪಪ್ಪ ಬಬ್ಬ ಅಂತ ಹೇಳಿ 6 ತಿಂಗಳಲ್ಲಿ ಶಬ್ದ ಮಾಡ್ತವೆ. ಮೊದಲನೇ ಪದ ಅಮ್ಮ ಅಪ್ಪ, ಆ ಥರ ಮೊದಲನೇ ಪದ ಎಲ್ಲ ಮೊದಲನೇ ವರ್ಷದಲ್ಲಿ ಫಸ್ಟ್ ಬರ್ತ್ಡೇಗೆ ಮೊದಲನೇ ಪದ ಬರಬೇಕು. ಸೊ ಅದರಲ್ಲೆಲ್ಲ ಏನಾದ್ರು ಡಿಲೇ ಇದ್ದರೆ ಇಮಿಡಿಯೇಟ್ ಆಗಿ ಅವರು ಪೀಡಿಯಾಟ್ರಿಕ್ ಸರ್ಜನ್, ಇದು ಇಲ್ಲಾಂದರೆ ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟ್ ನಮ್ಮನ್ನು ಬಂದು ಕಂಡ್ರೆ ನಾವು ಅವ್ರದ್ದು ಡೆವಲಪ್ಮೆಂಟ್ ಹೇಗೆ ನಡೀತಾ ಇದೆ, ಎಲ್ಲಿ ಸ್ಟಾಪ್ ಆಗಿದೆ, ಎಲ್ಲಿ ಡಿಲೇ ಆಗಿದೆ, ಅದನ್ನು ನೋಡಿ ಮುಂದಕ್ಕೆ ಏನು ಮಾಡಬೇಕಂತ ನಾವು ಅವರಿಗೆ ಹೇಳ್ಬೋದು. ಎಸ್ ವೀಕ್ಷಕರೇ, ಇಲ್ಲಿ ನಮ್ಮ ಉದ್ದೇಶ ಏನಂತ ಹೇಳಿದರೆ ಯೋಗವನ್ನು ಮಾತ್ರ ಇವತ್ತು ವಿಚಾರವನ್ನು ವಿಮರ್ಶೆ ಮಾಡೋದಲ್ಲ. ಯಾಕೆಂದರೆ ಬಹಳ ಅಗತ್ಯವಾದ, ಯಾಕೆಂದರೆ ಎಷ್ಟು ಬೇಗ ಆ ಸಮಸ್ಯೆಯನ್ನು ನಾವು ಐಡೆಂಟಿಫೈ ಮಾಡ್ತೀವೋ ಅಷ್ಟು ಸುಲಭ ಅವರಿಗೆ ಅದಕ್ಕೆ ಪರಿಹಾರ ಕೊಡಲಿಕ್ಕೆ ಅನ್ನುವಂಥದ್ದು. ಹಾಗಾದರೆ ಯಾವ ರೀತಿಯ ಪರಿಹಾರಗಳೆಲ್ಲ, ಈಗ ಯೋಗದ ಬಗ್ಗೆ ಮತ್ತೆ ಮಾತಾಡೋ, ಅದರ ಮೊದಲು ನಾವು ಈ ವಿಚಾರಕ್ಕೆ ಬೇರೆ ರೀತಿಯ ಚಿಕಿತ್ಸಾ ಪದ್ಧತಿ ಏನಿದೆ? ಸ್ಪೀಚ್ ಲ್ಯಾಂಗ್ವೇಜ್ ಕಮ್ಯುನಿಕೇಶನ್ ಡಿಸಾರ್ಡರ್ ಅನ್ನೋದು ಬರೀ ಮಕ್ಕಳಲ್ಲಿ ಮಾತ್ರ ಕಾಣಿಸಲ್ಲ, ಈಗ ದೊಡ್ಡವರಲ್ಲೂ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್, ಬ್ರೈನ್ ಇಂಜುರಿ, ಹೆಡ್ ಇಂಜುರಿ ಆಯಿತು, ಇಲ್ಲ ಅಂತಂದರೆ ಹಾರ್ಟ್ ಅಟ್ಯಾಕ್ ಆಗಿ, ಸ್ಟ್ರೋಕ್ ಆಗಿ, ನೆಕ್ಸ್ಟ್ ಡೇ ಅವ್ರ ಮಾತು ನಿಂತೋಗಿದೆ. ಕೆಲವೊಬ್ರಿಗೆ ಏನಾಗುತ್ತೆ ಅಂದರೆ ನಾವು ಹೇಳೋದು ಅರ್ಥ ಆಗುತ್ತೆ, ಮಾತಾಡಲಿಕ್ಕೆ ಪದಗಳು ಹೊರಡಲ್ಲ, ಬಾಯಿ ಹೊರಡಲ್ಲ. ಇನ್ನು ಕೆಲವ್ರಿಗೆ ಏನಾಗುತ್ತೆ ಅಂತಂದರೆ ನಾವೇನು ಹೇಳ್ತಿದ್ದೀವಿ ಅನ್ನೋದೇ ಅರ್ಥ ಆಗಲ್ಲ, ಮಾತಾಡ್ತಿರ್ತಾರೆ, ಆ ಮಾತಿನಲ್ಲಿ ಅರ್ಥ ಇರಲ್ಲ. ಸೊ ಈ ಥರ ಸಂವಹನೆ ದೋಷಗಳು ಯಾರಲ್ಲಿ ಬೇಕಾದರೂ ಬರ್ಬೋದು. ಅದಕ್ಕೆ ಕಾರಣಗಳು ಹಲವಾರು. ಸೊ ಇದಕ್ಕೆ ಚಿಲ್ಡ್ರನ್ ಸ್ಪೀಚ್ ಲ್ಯಾಂಗ್ವೇಜಲ್ಲಿ ಚೈಲ್ಡ್ ಲ್ಯಾಂಗ್ವೇಜ್ ಡಿಸಾರ್ಡರ್ಸ್, ಅಡಲ್ಟ್ ಲ್ಯಾಂಗ್ವೇಜ್ ಡಿಸಾರ್ಡರ್ಸ್, ಆ ಥರ 2 ಭಾಗಗಳು ಬರುತ್ತೆ. ಅದರಲ್ಲಿನೂ ಇದು ತೊದಲೋದು, ಸ್ವಚ್ಛವಾಗಿ ಸ್ಪಷ್ಟವಾಗಿ ಉಚ್ಚಾರಣೆ ದೋಷ ಇರುವಂಥದ್ದು, ಮತ್ತು ಗಂಟಲಲ್ಲಿ ಧ್ವನಿ ತೊಂದರೆ ಇರುವಂಥದ್ದು, ಅದು ಮಕ್ಕಳಲ್ಲೂ ಬರುತ್ತೆ, ದೊಡ್ಡವರಲ್ಲೂ ಬರುತ್ತೆ. ಅದಕ್ಕೆ ಪರಿಣಾಮ ನಾವು ಹೇಗೆ ಕೊಡ್ತೀವಿ ಅಂತಂದರೆ, ಅದು ಫಸ್ಟು ಮಗುಲಿದೆಯಾ ದೊಡ್ಡವರಲ್ಲಿದೆಯಾ ಅದಕ್ಕೆ ತಕ್ಕಂಗೆ ನಮ್ಮದು ಟ್ರೀಟ್ಮೆಂಟ್ ಪ್ಲಾನು ಚೇಂಜ್ ಆಗ್ತಾ ಹೋಗುತ್ತೆ. ಮಕ್ಕಳಲ್ಲಿ ಆದರೆ ಇಮಿಡಿಯೇಟ್ ಆಗಿ ಅವ್ರಿಗೆ ಹಿಯರಿಂಗ್ ಏಡ್ ಹಾಕ್ತೀವಿ, ಅವರಿಗೆ ಶಬ್ದಗಳನ್ನು ಕೇಳಿಸ್ಕೊಳ್ಳೋಕ್ಕೆ ಟ್ರೈನಿಂಗ್ ಕೊಡ್ತೀವಿ. ಅದಾದಮೇಲೆ ಸ್ವಲ್ಪವಾಗಿ ಸಣ್ಣ ಶಬ್ದಗಳನ್ನು ಮಾತಾಡೋಕ್ಕೆ ಟ್ರೈನಿಂಗ್ ಕೊಡ್ತೀವಿ, ವರ್ಡ್ಗಳನ್ನ ಜೋಡಿಸಿ ವಾಕ್ಯಗಳಲ್ಲಿ ಮಾತಾಡಲಿಕ್ಕೆ ಟ್ರೈನಿಂಗ್ ಕೊಡ್ತೀವಿ, ಕತೆ ಹೇಳೋದು, ಕತೆ ಮಕ್ಕಳಿಂದ ಕೇಳೋದು, ದಿನನಿತ್ಯದಲ್ಲಿ ಎಲ್ಲೆಲ್ಲಿ ಮಕ್ಕಳು ಏನು ನೋಡ್ತಾರೆ ಅದ್ರ ಬಗ್ಗೆ ನಾವು ಡಿಸ್ಕ್ರಿಪ್ಷನ್ ಕೊಡಬೇಕು. ಈಗ ಮಗು ಒಂದು ಹಸುನ ನೋಡ್ತು, ಅದು ಹಸು ಅಂತ ಹೇಳಿ ಅದ್ರ ಶಬ್ದ ಕೂಡ ಕಿವಿಗೆ ಬೀಳ್ಬೇಕು, ಬರೀ ನೋಡಿದ್ರೆ ಸಾಕಾಗಲ್ಲ ಅಲ್ವಾ. ಈಗ ನೀವು ಪ್ರತಿನಿತ್ಯ ಕಂಪ್ಯೂಟರ್ನ ನೋಡಿದ್ರೆ ಅದು ಕಂಪ್ಯೂಟರ್ ಅಂತ ಹೇಗೆ ಗೊತ್ತು, ಕೇಳಿಸ್ಕೊಂಡಿದ್ದೀರಾ, ಅದರ ಹೆಸರನ್ನ ನೀವು ಕೇಳಿಸ್ಕೊಂಡಿದ್ದೀರಾ. ಹಾಗಾಗಿ ದಿನನಿತ್ಯದಲ್ಲಿ ಬಳಕೆ ಆಗುವಂಥ ಪ್ರತಿಯೊಂದು ಶಬ್ದಗಳನ್ನು ನಾವು ಮಗುಗೆ ಹೇಳ್ತಾ ಹೋಗಬೇಕು. ಜೊತೆಗೆ ಡೆವಲಪ್ಮೆಂಟ್ ಭಾಷಾ ಬೆಳವಣಿಗೆನೂ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಾವು ವೇರಿಯಸ್ ಟ್ರೀಟ್ಮೆಂಟ್ ಪ್ರೋಗ್ರಾಮ್ಸ್ ಇದೆ, ಸ್ಪೀಚ್ ಟ್ರೈನಿಂಗ್ ಇದೆ, ವಾಯ್ಸ್ ಟ್ರೈನಿಂಗ್ ಇದೆ, ಅಂತ ಲ್ಯಾಂಗ್ವೇಜ್ ಟ್ರೈನಿಂಗ್ ಇದೆ. ಸೊ ಆ ರೀತಿ ಮಕ್ಕಳಲ್ಲಿ ಬೇರೆ ಥರ ಟ್ರೈನಿಂಗ್ ಹೋಗುತ್ತೆ, ದೊಡ್ಡವರಲ್ಲಿ ಬೇರೆ ಥರ ಟ್ರೈನಿಂಗ್ ಹೋಗುತ್ತೆ. ಎಸ್ ವೀಕ್ಷಕರೇ, ಇಂತಹ ಹಲವಾರು ವಿಚಾರಗಳು ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗಿ ತಿಳ್ಕೊಳ್ಳಿಕ್ಕೆ ಮುಂದಿನ ದಿವಸದಲ್ಲಿ ನಮಗೆ ಅವಕಾಶಗಳಿದೆ, ತಿಳ್ಕೊಳ್ಳಬೇಕು. ಯಾಕೆಂದರೆ ನಮ್ಮ ಪರಿಸರದಲ್ಲಿ ಯಾರಿಗಾದರೂ ಇದ್ದರೂ ಸಹ ನಾವು ಅವರಿಗೆ ಕೊಡ್ಬೋದಾದಂಥ ಒಂದು ವ್ಯವಸ್ಥೆ ಅಂತೇಳಿ ಆ ವಿಚಾರವನ್ನು ತಿಳ್ಕೊಂಡು ಆ ತಜ್ಞರಿಗೆ ತಲುಪಿಸೋದು. ನಮ್ಮಲ್ಲಿ ಹೇಳೋದಂತೆ ಕರ್ಮಯೋಗ ಅಂತ ಕರಿತೀವಿ. ನಮಗೇನು ಪ್ರಯೋಜನ ಆಗದಿರ್ಬೋದು, ನಮಗೆ ಯಾವುದೇ ಫಲ ಬರದೇ ಇರ್ಬೋದು, ಆದರೆ ಆ ಮಗುವಿಗೆ ಅಂತಹ ಒಂದು ಅವಕಾಶವನ್ನು ಮಾಡಿಕೊಟ್ಕೊಂಡ್ರೆ ನಮಗೆ ತುಂಬಾ ಆತ್ಮಸಂತೃಪ್ತಿ ಸಿಗ್ತದೆ. ಆ ರೀತಿಯ ಒಂದು ಕಾರ್ಯ ಎಲ್ಲರಿಂದ ನಡೀಲಿ ಅಂತ ಹೇಳ್ತಾ, ಈಗ ಇನ್ನೊಂದು ಕೇಳುವಂತಹ ನಾನು ಪ್ರಶ್ನೆ ಏನಂತ ಹೇಳಿದರೆ, ಶಿಕ್ಷಕರಲ್ಲಿ ಅಥವಾ ನೀವು ಈಗಲೇ ಸ್ವರಯೋಗಕ್ಕೆ ನಾವು ಟಾಪಿಕ್ಗೆ ಬರುವ, ಯಾವ ಸಂದರ್ಭದಲ್ಲಿ ಸಾಮಾನ್ಯ ಒಳ್ಳೆ ಆರೋಗ್ಯ ಇರುವಂಥ ವ್ಯಕ್ತಿಯ ಸ್ವರದಲ್ಲಿ ಸಮಸ್ಯೆ ಬರ್ಬೋದು? ಬರ್ತೇನಿಲ್ಲ ಅವರಿಗೆ, ಆದ್ರೆ ಚೆನ್ನಾಗಿ ಅವರು ವಾಯಿಸಿತ್ತು, ಆದ್ರೆ ಯಾವ ಸಂದರ್ಭದಲ್ಲಿ ಸ್ವರಕ್ಕೆ ಸಮಸ್ಯೆ ಬರ್ಬೋದು? ನಮ್ಮ ವಾಯ್ಸ್ ಕ್ಲಿನಿಕ್ಗೆ ಪೇಷಂಟ್ಸ್ ಬರ್ತಾರೆ, ನನ್ನ ಧ್ವನಿ ಇದ್ದಕ್ಕಿದ್ದ ಹಾಗೆ ಧ್ವನಿ ಬದಲಾಗೋಗಿದೆ, ನಾನು ತುಂಬಾ ಚೆನ್ನಾಗಿ ಹಾಡ್ತಿದ್ದೆ, ಈಗ ನಾನು ಜೋರಾಗಿ ಹಾಡ್ಲಿಕ್ಕೆ ಆಗೋದಿಲ್ಲ, ಧ್ವನಿಲಿ ನನಗೆ ಬ್ರೇಕ್ಸ್ ಬರ್ತಾ ಇದೆ, ಗಂಟಲಲ್ಲಿ ಕರಕರ ಶಬ್ದ ಬರ್ತಾ ಇದೆ, ಆತರ ತುಂಬಾ ಕಂಪ್ಲೇಂಟ್ಸ್ ಇಟ್ಕೊಂಡು ಬರ್ತಾರೆ. ಮತ್ತೆ ಬೆಳಿಗ್ಗೆ ಎದ್ದ ಕೂಡಲೇ ನನ್ನ ಧ್ವನಿ ಚೆನ್ನಾಗಿರುತ್ತೆ, ದಿನ ಹೋಗ್ತಾ ಹೋಗ್ತಾ ನನ್ನ ಧ್ವನಿಲಿ ಶಕ್ತಿ ಇಲ್ಲ, ಜೋರಾಗಿ ಮಾತಾಡ್ಲಿಕ್ಕೆ ಆಗ್ತಿಲ್ಲ ಅಂತೆಲ್ಲ ಹೇಳಿ ಬರ್ತಾರೆ. ಆವಾಗ ನಾವೇನು ಮಾಡ್ತೀವಿ, ಅವರು ಯಾವ ಒಂದು ಉದ್ಯೋಗವನ್ನು ಮಾಡ್ತಿದ್ದಾರೆ ಅಂತ ಮೊದಲು ಕೇಳ್ತೀವಿ. ಅವರು ಎಷ್ಟು ಧ್ವನಿ ಬಳಕೆ ಮಾಡಿದ್ದಾರೆ ಅವರ ದಿನನಿತ್ಯದಲ್ಲಿ, ಎಷ್ಟು ವರ್ಷದಿಂದ ಅವ್ರದ್ದು ಹೇಗೆ ಧ್ವನಿ ಬಳಕೆ ಮಾಡಿದ್ದಾರೆ, ಅವ್ರದ್ದು ಲೈಫ್ ಸ್ಟೈಲ್ ಆಲ್ಸೋ ನಾವು ಕೇಳ್ತೀವಿ. ಮತ್ತು ಅವ್ರು ಇರುವಂಥ ಜಾಗ, ಅವರು ಜಾಸ್ತಿ ಧೂಮಪಾನ ಡೈರೆಕ್ಟ್ ಆಗಿರ್ಬೋದು ಅಥವಾ ಇಂಡೈರೆಕ್ಟ್ ಆಗಿರ್ಬೋದು, ಇಂಡಸ್ಟ್ರಿಯಲ್ ಏರಿಯಾದಲ್ಲಿರೋರು ಪ್ರತಿನಿತ್ಯ ಡಸ್ಟ್ ಅಲರ್ಜಿ ಆಗಬಹುದು. ಸೊ ವೇರಿಯಸ್ ರೀಸನ್ಸ್ ಇದೆ ತೊಂದರೆ ಬರಲಿಕ್ಕೆ. ಮತ್ತು ಜಾಸ್ತಿ ಕಿರ್ಚೋದ್ರಿಂದ ಬರುತ್ತೆ,
ಪ್ರತಿನಿತ್ಯ ಬೆಳಿಗ್ಗೆಯಿಂದ ಸಂಜೆ ತನಕ ಮಕ್ಕಳಿಗೆ ಪಾಠ ಮಾಡೋದ್ರಿಂದ ಬರುತ್ತೆ, ಹಾಡಾಡೋದ್ರಿಂದ ಬರುತ್ತೆ. ಎಸ್ಪೆಷಲಿ ಈಗ ಥಿಯೇಟರ್ ಆರ್ಟಿಸ್ಟ್ಸ್ ಮುಂಚೆ ವಾರ್ಮ್ ಅಪ್ ಮಾಡದೆ ಡೈರೆಕ್ಟ್ ಆಗಿ ಹೋಗಿ ಅವರ ಧ್ವನಿಯನ್ನ ಬಳಕೆ ಮಾಡಿದ್ರೆ ಶೋ ಆದ ಕೂಡಲೇ ಅವ್ರ ಧ್ವನಿ ನಿಂತೋಗಿರುತ್ತೆ. ಕೆಲವೊಂದು ಫಂಕ್ಷನಲ್ ಡಿಸಾರ್ಡರ್ಸ್ ಅಂತಾನು ಕರಿತೀವಿ. ಧ್ವನಿಯಲ್ಲಿ ನ್ಯೂರೋಲಾಜಿಕಲ್ ಡಿಸಾರ್ಡರ್ಸ್, ಫಂಕ್ಷನಲ್ ಡಿಸಾರ್ಡರ್ಸ್ ಮತ್ತೆ ಆರ್ಗ್ಯಾನಿಕ್ ಡಿಸಾರ್ಡರ್ಸ್ ಅಂತ ಬರುತ್ತೆ. ಆಲ್ರೆಡಿ ಒಳಗಡೆ ಇರೋ ಸ್ಟ್ರಕ್ಚರಲ್ಲೇ ಪ್ರಾಬ್ಲಮ್ ಇದ್ರೆ ಧ್ವನಿ ತೊಂದರೆ ಕಂಡು ಬಂದೇ ಬರುತ್ತೆ. ಮತ್ತೆ ಬಳಕೆಯಲ್ಲಿ ನಾವು ಮಿಸ್ಯೂಸ್ ಮಾಡಿದ್ರೆ ಅದರಿಂದಾನು ತೊಂದರೆ ಉಂಟಾಗುತ್ತೆ. ಮತ್ತೆ ನರ ದೌರ್ಬಲ್ಯತೆಗಳು ಅದರಿಂದಾನು ನಮಗೆ ಧ್ವನಿಯಲ್ಲಿ ತೊಂದರೆಗಳು ಬರುತ್ತೆ. ಎಸ್ ವೀಕ್ಷಕರೇ, ಈಗಾಗಲೇ ಕೇಳಿದ್ರಿ, ಶಿಕ್ಷಕರು, ಆರ್ಟಿಸ್ಟ್ಗಳು, ಸಂಗೀತ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡವರು ಮತ್ತು ದೀರ್ಘಕಾಲ ವಾಯ್ಸ್ ಉಪಯೋಗಿಸ್ಕೊಂಡು ವೃತ್ತಿ ಮಾಡುವವರು ಇದರ ಬಗ್ಗೆ ಬಹಳ ಜಾಗೃತಿ ವಹಿಸ್ಕೊಳ್ಬೇಕು. ಯಾಕೆಂದರೆ ನಾವು ಉತ್ಸಾಹದಲ್ಲಿ ಎಲ್ಲವನ್ನು ಮಾಡ್ತಾ ಇರ್ತೀವಿ, ಕ್ರಮೇಣ ದೂರದೃಷ್ಟಿ ಇಲ್ಲದೆ ಅದ್ರ ಮಾಡ್ತಾ ಹೋದಾಗ 30-40 ವರ್ಷದಲ್ಲಿ ನಮ್ಮ ವಾಯ್ಸ್ ಕಳ್ಕೊಂಡಿದ್ದೀವಿ ಅಂತ ಹೇಳಿದರೆ ತುಂಬ ದುಃಖ ಪಡಬೇಕಾಗುತ್ತೆ. ಅಯ್ಯೋ 40 ವರ್ಷದಲ್ಲಿ ನನಗೆ ಪಾಠ ಮಾಡಲಿಕ್ಕೆ ಆಗೋದಿಲ್ಲ, 40 ವರ್ಷದಲ್ಲಿ ನನಗೆ ಸಂಗೀತ ಹಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ತುಂಬ ದುಃಖ ಪಡುವಂಥ ಸನ್ನಿವೇಶಗಳಿದೆ. ಅದಕ್ಕೆ ಪರಿಹಾರನೇ ಇದೆ. ಒಂದು ವೇಳೆ ಅಂಥ ವೃತ್ತಿಯಲ್ಲಿ ಇರುವವರಿಗಿಂತ ಪರಿಹಾರ ಇದೆ. ಯಾವ ರೀತಿಯ ಪರಿಹಾರ ಅನ್ನೋದನ್ನು ಮುಂದಿನ ಅವಧಿಯಲ್ಲಿ ವಿಮರ್ಶೆ ಮಾಡುವ. ಈಗ ಇದರ ಮಧ್ಯದಲ್ಲಿ ಒಂದು ಚಿಕ್ಕ ವಿರಾಮವನ್ನು ತಗೊಳ್ತಾ ಇದ್ದೀವಿ. ಎಸ್ ಮೇಡಮ್, ನಾವು ಈಗಾಗಲೇ ಹಿಯರಿಂಗ್ ಅಂಡ್ ಸ್ಪೀಚಿಗೆ ಸಂಬಂಧಪಟ್ಟಾಗೆ ಮಾತನಾಡ್ತಾ ಇದ್ದೀವಿ. ಯೋಗ ಅಭ್ಯಾಸ ಮತ್ತು ಬೇರೆ ಯಾವ ರೀತಿಯ ಅಭ್ಯಾಸಗಳಿಂದ ಇಲ್ಲ ಥೆರಪಿಯಿಂದಾಗಿ ನಾವು ಈ ಸಮಸ್ಯೆಗೆ ಒಂದು ಪರಿಹಾರ ಪಡ್ಕೊಳ್ಬಹುದು? ನಾವೀಗಾಗಲೇ ಯೋಗದಲ್ಲಿ ತಿಳ್ಕೊಂಡಿರೋ ಪ್ರಕಾರ ಯೋಗನ ಯಾವುದಾದ್ರೂ ಕಾಯಿಲೆ ಬಂದ ನಂತರ ಮಾಡೋದಲ್ಲ, ಮುಂಚೆಯಿಂದಾನೇ ಅದನ್ನ ಡೈಲಿ ರೂಢಿಸ್ಕೊಂಡ್ರೆ ಬರುವಂತ ಕಾಯಿಲೆಗಳನ್ನ ಅರ್ಧ ಮುಂಚೆನೆ ತಡೆಗಟ್ಟಬಹುದು. ಈಗ ನಮಗೆ ಸಂವಹನೆ ದೋಷಗಳು ಬರೋದು ನ್ಯೂರೋಲಾಜಿಕಲ್ ಡಿಸಾರ್ಡರ್ ಅಂತ ಹೇಳ್ತೀವಿ, ನರ ದೌರ್ಬಲ್ಯತೆಗಳಿಂದ. ಆಗ ನಮಗೆ ಗೊತ್ತು ಯೋಗದಲ್ಲಿ ಎಷ್ಟು ಆಸನಗಳು, ಎಷ್ಟು ಪ್ರಾಣಾಯಾಮಗಳು ನಮಗೆ ನರ್ವಸ್ ಡೆವಲಪ್ಮೆಂಟ್, ನರ್ವಸ್ ಸಿಸ್ಟಮ್ನ ಆರೋಗ್ಯವಾಗಿ ಇಟ್ಕೊಳ್ಳಿಕ್ಕೆ ಹೆಲ್ಪ್ ಮಾಡುತ್ತೆ ಅಂತ. ಸೊ ಹಾಗಾಗಿ ಅದನ್ನ ಮುಂಚಿನಿಂದಾನೇ ರೂಢಿಸ್ಕೊಳ್ಬೇಕು, ಅದು ಒಂದು. ಅದಾದ ನಂತರ ಈಗ ನಾವು ನನ್ನ ಸಹೋದ್ಯೋಗಿಗಳ ಜೊತೆ ನಾನು ಸಂಶೋಧನೆ ಮಾಡಿರೋ ಪ್ರಕಾರ ನಮ್ಮ ಕಾಲೇಜ್ನಲ್ಲಿ ಕಾಗ್ನಿಟಿವ್ ಕಮ್ಯುನಿಕೇಟಿವ್ ಡಿಸಾರ್ಡರ್ ಅಂತ ಒಂದಿದೆ. ಏನಂತಂದರೆ ವಯಸ್ಸಾಗ್ತಾ ಆಗ್ತಾ ಮೆಮರಿ ಪವರ್ ಲಾಸ್ ಆಗುವಂಥದ್ದು, ಡಿಸಿಷನ್ ಮೇಕಿಂಗ್ ಸ್ಕಿಲ್ಸ್ ಪ್ರಾಬ್ಲಮ್ ಆಗುವಂಥದ್ದು, ಅವೇರ್ನೆಸ್ ಇಲ್ಲ, ಅಲರ್ಟ್ನೆಸ್ ಇಲ್ಲ. ಆ ಥರದ್ರಲ್ಲಿ ಯೋಗ, ಮೆಡಿಟೇಷನ್, ಪ್ರಾಣಾಯಾಮ ಅದನ್ನೆಲ್ಲ ಅವರಿಗೆ ಮಾಡಿಸೋದ್ರಿಂದ ಇಂಪ್ರೂವ್ಮೆಂಟ್ಸ್ ಕಂಡು ಬರುತ್ತೆ. ಮಿಡಲ್ ಏಜ್ಡ್ ಪಾಪ್ಯುಲೇಷನ್, ಈವನ್ ಇನ್ ಜೀಡಿಯಾಟ್ರಿಕ್ ಪಾಪ್ಯುಲೇಷನ್, ವಯಸ್ಕರಲ್ಲಿ ಮತ್ತೆ ಮಧ್ಯತರ ವಯಸ್ಕರಲ್ಲಿ ಯೋಗ ಮತ್ತೆ ಪ್ರಾಣಾಯಾಮ ಮಾಡೋದ್ರಿಂದ ಅವ್ರದ್ದು ಒಂದು ಬುದ್ಧಿಶಕ್ತಿ ಆಗಲಿ, ಅವ್ರದ್ದು ನೆನಪಿನ ಶಕ್ತಿ ಆಗಲಿ, ಅದರಲ್ಲಿ ಇಂಪ್ರೂವ್ಮೆಂಟ್ಸ್ನ ನಾವು ಕಂಡುಕೊಂಡಿದ್ದೀವಿ. ಮತ್ತೆ ಸ್ವರಯೋಗ ಅಂತ ಹೇಳಿದಾಗ ಏನಾಗುತ್ತೆ, ಮೇಜರ್ ಆಗಿ ಓಂಕಾರ, ಭ್ರಾಮರಿ ಪ್ರಾಣಾಯಾಮ. ಈಗ ನಮಗೆ ಸ್ವರನ ಹುಟ್ಟಿಸ್ಬೇಕಂತಂದ್ರೆ ನಮ್ದು ಲಂಗ್ ಕೆಪಾಸಿಟಿ ಚೆನ್ನಾಗಿರ್ಬೇಕು, ರೆಸ್ಪಿರೇಟರಿ ಸಿಸ್ಟಮ್ ಕರೆಕ್ಟ್ ಆಗಿ ವರ್ಕ್ ಆದ್ರೆ ನಮ್ದು ಹೊರಡಿಸುವಂತ ಸ್ವರ ಚೆನ್ನಾಗಿ ಬರುತ್ತೆ. ನಾವಿವಾಗ ಜೋರಾಗಿ ಮಾತಾಡ್ಬೇಕು, ನನ್ನ ಧ್ವನಿನ ನಾನು ಜೋರ್ ಮಾಡಿ ಮಾತಾಡ್ಬೇಕಂತಂದ್ರೆ ಲಂಗ್ ಕೆಪಾಸಿಟಿ ಚೆನ್ನಾಗಿರ್ಬೇಕು. ಅಲ್ಲಿ ಒಳಗಡೆ ಉಸಿರೇ ಇಲ್ಲ ಅಂತಂದ್ರೆ ನಿಮಗೆ ಮಾತಾಡ್ಲಿಕ್ಕೆ ಉಸಿರು ಸಿಗೋಲ್ಲ. ಹಾಗಾಗಿ ಆಲ್ ಬ್ರೀದಿಂಗ್ ಎಕ್ಸಸೈಸಸ್ ಯೋಗದಲ್ಲಿ ನಮ್ದು ಏನೇನು ಉಜ್ಜಯಿ ಪ್ರಾಣಾಯಾಮ ಆಗಿರಬಹುದು, ಕಪಾಲಭಾತಿ ಆಗಿರ್ಬೋದು, ಅದೆಲ್ಲ ನಮಗೆ ಫಸ್ಟ್ ನಾರ್ಮಲ್ ಬ್ರೀದಿಂಗ್ ಪ್ಯಾಟರ್ನ್ ನ ಎಕ್ಸ್ಪ್ಲೇನ್ ಮಾಡುತ್ತೆ. ಉಸಿರು ತಗೊಂಡಾಗ ಹೊಟ್ಟೆ ಹೇಗೆ ಹೋಗ್ಬೇಕು, ಉಸಿರು ಬಿಟ್ಟಾಗ ಹೊಟ್ಟೆ ಹೇಗೆ ಹೋಗ್ಬೇಕು, ನಾರ್ಮಲ್ ಬ್ರೀದಿಂಗ್ ಪ್ಯಾಟರ್ನ್ ಜನಕ್ಕೆ ಆಕ್ಚುಲ್ ಆಗಿ ಗೊತ್ತಿಲ್ಲ. ಅವರು ಹೇಗೆ ಉಸಿರಾಡ್ತಿದ್ದಾರೆ ಅನ್ನೋ ಒಂದು ಅರಿವೇ ಫಸ್ಟ್ ಆಫ್ ಆಲ್ ಇಲ್ಲ. ಅದನ್ನ ಮೂಡಿಸ್ಲಿಕ್ಕೆ ಫಸ್ಟ್ ಬೇಸಿಕ್ ಆಗಿ ಯೋಗ ಅನ್ನೋದು ಹೆಲ್ಪ್ ಆಗುತ್ತೆ. ಅದಾದ ನಂತರ ರೆಗ್ಯುಲರ್ ಆಗಿ ಇವಾಗ ಉಸಿರು ತಗೊಂಡು ಉಸಿರು ಬಿಡಬೇಕಾದ್ರೆ ನಾವು ಅಂತ ಹೇಳ್ತೀವಿ. ಅದು ಮಿನಿಮಮ್ ಒಂದು ಅಡಲ್ಟ್ ಏನು ಮಾಡ್ತಾರೆ ಅಂತಂದರೆ 12-15 ಸೆಕೆಂಡು ನಾವು ಒಂದೇ ಉಸಿರಿನಲ್ಲಿ ಅದನ್ನು ಹೇಳಬಹುದು. ಉಸಿರಾಟದಲ್ಲಿ ತೊಂದರೆ ಇದ್ದಲ್ಲಿ ಆ ಸ್ವರ ಹೊರಡಲ್ಲ. ಹಾಗಾಗಿ ನಾವು ಮೂಲದಿಂದ ಶುರು ಮಾಡ್ತೀವಿ. ಫಸ್ಟ್ ರೆಸ್ಪಿರೇಷನ್ನ ಕರೆಕ್ಟ್ ಮಾಡ್ತೀವಿ, ಅದಾದ್ಮೇಲೆ ಧ್ವನಿ ಕ್ವಾಲಿಟಿನ ಇಂಪ್ರೂವ್ ಮಾಡ್ತೀವಿ. ಧ್ವನಿ ಕ್ವಾಲಿಟಿ ಇಂಪ್ರೂವ್ ಮಾಡಲಿಕ್ಕೆ ನಾವು ಸಂಶೋಧನೆ ಮಾಡಿರೋ ಪ್ರಕಾರ ಓಂಕಾರ ಹೆಲ್ಪ್ ಆಗುತ್ತೆ. ಓಂಕಾರದಲ್ಲಿ ಲೋ ಫ್ರೀಕ್ವೆನ್ಸಿಯಿಂದ ಹೈ ಫ್ರೀಕ್ವೆನ್ಸಿ ಹೆಂಗೆ ತಗೊಂಡು ಹೋಗ್ತೀರಾ, ಅದು ಏನಾಗುತ್ತೆ ನಮ್ಮ ಧ್ವನಿ ತಂತಿಗಳಿಗೆ ಎಕ್ಸಸೈಸ್ ಕೊಡುತ್ತೆ. ಸ್ಟ್ರೆಚಿಂಗ್ ಮಾಡ್ಲಿಕ್ಕೆ, ರಿಲ್ಯಾಕ್ಸ್ ಮಾಡ್ಲಿಕ್ಕೆ ಧ್ವನಿ ತಂತಿಗಳ ಮೇಲೆ ಅದು ತುಂಬಾನೇ ಪರಿಣಾಮ ಬೀರುತ್ತೆ.
ಇರುತ್ತೆ. ಅದಲ್ಲದೆ ಭ್ರಾಮರಿ ಪ್ರಾಣಾಯಾಮ. ಭ್ರಾಮರಿ ಪ್ರಾಣಾಯಾಮ ಇಟ್ ಕ್ರಿಯೇಟ್ಸ್ ರಿಂಗಿಂಗ್ ಸೆನ್ಸೇಷನ್. ಆ ರಿಂಗಿಂಗ್ ಸೆನ್ಸೇಷನ್ ಇಂದ ಏನಾಗುತ್ತೆ ಅಂತಂದ್ರೆ ಅದು ಧ್ವನಿ ಇದು ಮಾತ್ರ ಅಲ್ಲ, ಬೇರೆ ಇನ್ನೂ ಏನೇನು ಈಗ ಬ್ಯಾಲೆನ್ಸಿಂಗ್ ಇಶ್ಯೂಸ್, ನಡಿಬೇಕಾದ್ರೆ ನಿಮ್ಗೆ ಆಯ ತಪ್ಪೋದು, ಬ್ಯಾಲೆನ್ಸಿಂಗ್ ಇಶ್ಯೂಸ್ ಇದ್ರೆ, ಮತ್ತೆ ಕಿವಿ ಕೇಳಿಸ್ಕೊಳ್ಳೋದ್ರಲ್ಲಿ ತೊಂದರೆ ಇದ್ರೆ, ಭ್ರಾಮರಿ ಪ್ರಾಣಾಯಾಮ ಬರೀ ಧ್ವನಿಗೆ ಮಾತ್ರ ಅಲ್ಲ, ನಮಗೆ ಕೇಳಿಸ್ಕೊಳ್ಳಿಕ್ಕೆ ಮತ್ತೆ ಬ್ಯಾಲೆನ್ಸಿಂಗ್ ಇಶ್ಯೂ ಅದೆಲ್ಲಾನು ಟ್ರೀಟ್ ಮಾಡುತ್ತೆ. ಕೆಲವೊಮ್ಮೆ ನಿಮ್ಗೆ ಈಗ ಗೊತ್ತಿರ್ಬೋದು, ಸುಮ್ಮನೆ ಕೂತಿರ್ತೀರಾ, ಕಿವಿ ಒಳಗಡೆ ಕೂ ಅಂತ ಕಂಟಿನ್ಯೂಸ್ ಆಗಿ ಶಬ್ದ ಬರುತ್ತೆ, ಆಯ್ತಾ, ಅದು ನಿಮ್ಗೆ ಹಿಂಗೆ ಬಂದು ಹಾಗೆ ಹೊಟ್ಟೋಗುತ್ತೆ, ಅಷ್ಟು ನಿಮ್ಗೆ ತೊಂದರೆ ಕೊಡಲ್ಲ. ಕೆಲವೊಬ್ಬರಿಗೆ ಅದು ಕಂಟಿನ್ಯೂಸ್ ಆಗಿರುತ್ತೆ, ಅದನ್ನ ನಾವು ಟಿನೈಟಸ್ ಅಂತ ಹೇಳಿ ಕರಿತೀವಿ. ಆ ಟಿನೈಟಸ್ ಎಷ್ಟು ಪ್ರಾಬ್ಲಮೆಟಿಕ್ ಅಂತಂದ್ರೆ, ನೀವೇನೋ ಕೆಲಸ ಮಾಡ್ತಿರ್ತಾರೆ, ಅದು ಬ್ಯಾಕ್ ಗ್ರೌಂಡ್ ಅಲ್ಲಿ ಕಂಟಿನ್ಯೂಸ್ ಆಗಿ, ಇವಾಗ ಒಂದು ಫ್ಯಾಕ್ಟ್ರಿಲಿ ಯಾವಾಗ್ಲೂ ನಿಮ್ಗೆ ಶಬ್ದ ಮಾಡ್ತಿದ್ರೆ ನಿಮ್ಗೆ ಎಷ್ಟು ಇರಿಟೇಟ್ ಆಗುತ್ತೆ, ಅದು ನಿಮ್ಮ ತಲೆ ಒಳಗಡೆನೆ ಇರುತ್ತೆ. ಸೊ ಆ ಒಂದು ಪ್ರಾಬ್ಲಮ್ಗೂ ಕೂಡ ಭ್ರಾಮರಿ ಪ್ರಾಣಾಯಾಮ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಈ ಭ್ರಾಮರಿ ಪ್ರಾಣಾಯಾಮದಲ್ಲಿ ಮಾಡುವಾಗ ಈ ಆಕ್ಸಿಜನ್ ಸಪ್ಲೈ ಈಚ್ ಅಂಡ್ ಎವ್ರಿ ಸೆಲ್ಲಿಗೆ ಹೋಗ್ತಾ ಇದೆ. ಆ ರಿಂಗಿಂಗ್ ಸೆನ್ಸೇಷನ್, ಆ ವಾಯ್ಸಿಂಗ್, ಆ ವೈಬ್ರೇಷನ್ ಇಂದ ಏನಾಗುತ್ತೆ, ನೈಟ್ರಿಕ್ ಆಸಿಡ್ ಅನ್ನೋವಂಥದ್ದು ರಿಲೀಸ್ ಆಗ್ತಾ ಹೋಗುತ್ತೆ. ಆ ನೈಟ್ರಿಕ್ ಆಸಿಡ್ ರಿಲೀಸ್ ಆದಾಗ ಅದು ಈಚ್ ಅಂಡ್ ಎವ್ರಿ ಸೆಲ್ಲಿಗೆ ಹೋಗಿ ಅದು ರಿಯಾಕ್ಟ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಿಮ್ಗೆ ಬ್ಯಾಲೆನ್ಸಿಂಗ್ ಇಶ್ಯೂ ಇದ್ರೆ ಅದು ಹೆಲ್ಪ್ ಮಾಡುತ್ತೆ. ವರ್ಟೈಗೋ ಅಂತ ಹೇಳ್ತೀವಿ, ನಿಂತ್ರೆ ನಮ್ಗೆ ತಲೆ ಸುತ್ತು ಬರೋದು, ಆ ವರ್ಟೈಗೋ, ಈ ಟಿನೈಟಸ್, ಹಿಯರಿಂಗು, ಬ್ಯಾಲೆನ್ಸು, ಇದಿಷ್ಟಕ್ಕೂ ಹೆಲ್ಪ್ ಮಾಡೋದಲ್ಲದೆ ನಮ್ಮ ಧ್ವನಿ ಒಂದು ಕ್ವಾಲಿಟಿ ಇಂಪ್ರೂವ್ ಮಾಡ್ಲಿಕ್ಕೇನು ಹೆಲ್ಪ್ ಆಗುತ್ತೆ. ಈಗ ಸಿಂಗರ್ಸ್ ಎಲ್ಲ ಹೋದ್ರೆ ಅವರು ಆಲಾಪನೆ ಮಾಡ್ತಾರೆ, ಆಲಾಪನೆ ಎಲ್ಲ ಆಕ್ಚುಲ್ ಆಗಿ ಇದು ವಾರ್ಮ್ ಅಪ್ ತರ ನಮಗೆ, ಅದೆಲ್ಲ ನಮ್ಗೆ ಯೋಗದಲ್ಲಿ ಇದೆ. ಅದನ್ನ ನಾವು ಈಗ ನಾವು ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟ್, ನಾವು ದಿನದಿಂದ ಬೆಳಿಗ್ಗೆಯಿಂದ ಸಂಜೆ ತನಕ ಮಕ್ಕಳಿಗೆ ಮಾತಿನ ತರಬೇತಿ ಕೊಡ್ತೀವಿ. ಈಗ ನಾವೂನು ಪ್ರೊಫೆಷನಲ್ ವಾಯ್ಸ್ ಯೂಸರ್ಸ್, ನಾವು ನಮ್ಮ ಧ್ವನಿಯನ್ನ ಹೆಚ್ಚಾಗಿ ಬಳಕೆ ಮಾಡ್ತೀವಿ. ಮಧ್ಯ ಮಧ್ಯ ನೀರು ಕುಡಿಯೋವಂಥದ್ದು, ಗಂಟಲನ್ನ ಒಣಗದೆ ಇರೋ ಥರ ನೋಡ್ಕೊಳ್ಳೋದು, ಈಗ ಪ್ರಾಕ್ಟೀಸ್ ಮಾಡೋಕ್ಕೆ ಮುಂಚೆ ಒಮ್ಮೆ ವಾರ್ಮ್ ಅಪ್ ಮಾಡಿ ಹೋಗುವಂಥದ್ದು. ಸೊ ಏನಾಗುತ್ತೆ ಅಂದರೆ, ವಾರ್ಮ್ ಅಪ್ ಮಾಡಿ ಹೋದಾಗ ಧ್ವನಿ ತಂತಿಗಳಲ್ಲಿ ಏನು ಡ್ಯಾಮೇಜ್ ಆಗುತ್ತೆ ಆ ಡ್ಯಾಮೇಜ್ನ ಕಮ್ಮಿ ಮಾಡ್ಬೋದು. ಮುಂಚೆನೇ ನೀವು ವಾರ್ಮ್ ಅಪ್ ಮಾಡಿ ಹೋದರೆ ಅದೇನು ಡ್ಯಾಮೇಜ್ ಆಗುತ್ತೆ ಆ ಡ್ಯಾಮೇಜ್ನ ಕಮ್ಮಿ ಮಾಡ್ಬೋದು. ಸೊ ನೀವು 20 ವರ್ಷ ಉಪಯೋಗಿಸುವಂಥ ಧ್ವನಿನ ನೀವು ಇನ್ನೊಂದು 40 ವರ್ಷ ಚೆನ್ನಾಗಿ ಉಪಯೋಗಿಸ್ಬೋದು, ಡ್ಯಾಮೇಜ್ನ ಕಮ್ಮಿ ಮಾಡ್ಕೊಳ್ತಾ ಹೋಗ್ಬೋದು. ಆ್ಯಂಡ್ ಈ ದೊಡ್ಡವರಲ್ಲಿನೂ ಅಷ್ಟೇ, ಸ್ಟ್ರೋಕ್ ಆದಮೇಲೆ ಅಥವಾ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್, ಬ್ರೈನ್ ಇಂಜುರಿ ಆದಮೇಲೆ ಅವರ ಮಾತಿನಲ್ಲಿ ಮತ್ತೆಲ್ಲ ಕುಂದುಕೊರತೆಗಳು ಬರುತ್ತೆ. ಅವರಲ್ಲಿನೂ ಒಂದು ಅಟೆನ್ಷನ್ನು, ಅಲರ್ಟ್ನೆಸ್ನ ಕ್ರಿಯೇಟ್ ಮಾಡಲಿಕ್ಕೆ ಈ ಯೋಗದೆಲ್ಲ ಇದಾಗುತ್ತೆ. ಮತ್ತು ಮುದ್ರೆಗಳು, ಹಕ್ಕಿನಿ ಮುದ್ರಾ ಮತ್ತು ಜ್ಞಾನ ಮುದ್ರಾ, ಅದೆಲ್ಲನೂ ನಮಗೆ ಈ ಕಾಗ್ನೇಟಿವ್ ಕಮ್ಯುನಿಕೇಷನಲ್ಲಿ ಇಂಪ್ರೂವ್ ಮಾಡಲಿಕ್ಕೆ, ಮೆಮರಿ ಪವರ್ ಆಗಲಿ ಅದನ್ನೆಲ್ಲ ಇಂಪ್ರೂವ್ ಮಾಡಲಿಕ್ಕೆ ಯೋಗದಿಂದ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಆಲ್ರೆಡಿ ನಾವು ಸಂಶೋಧನೆ ಮಾಡಿ ಪಬ್ಲಿಷು ಮಾಡಿ ಆಗಿದೆ. ಇದನ್ನು ಜಸ್ಟ್ ನಮ್ಮ ಫೀಲ್ಡ್ ಅವ್ರಿಗೇನು ಸ್ವಲ್ಪ ಅರಿವು ಮೂಡಬೇಕು, ನಮ್ಮ ಯೋಗನ ನಾವು ಬಳಸ್ಕೊಂಡು ನಾವು ನಮ್ಮ ಫೀಲ್ಡ್ನಲ್ಲಿ ಥೆರಪಿ ಕೊಡಬಹುದು ಅಂತ ಅವ್ರಿಗೂ ಅರಿವು ಮೂಡಬೇಕು. ಇನ್ನೂ ಹೆಚ್ಚು ಸಂಶೋಧನೆ ಬರಬೇಕು. ಹೌದು ವೀಕ್ಷಕರೇ, ನಾವು ಯಾವಾಗಲೂ ಹೇಳೋದುಂಟು, ಹಿತ್ತಲ ಗಿಡ ಮದ್ದಲ್ಲ ಅಂತೇಳಿ. ನಮ್ಮಲ್ಲಿರುವಂತಹ ಒಂದು ವ್ಯವಸ್ಥೆಯನ್ನು ನಾವು ಸದುಪಯೋಗ ಪಡ್ಕೊಳ್ಳೋದಕ್ಕೆ ಸುಮಾರು ಸಮಯದ ನಂತರ ಯೋಚಿಸ್ತೀವಿ, ಎಲ್ಲ ಪ್ರಯತ್ನ ಮಾಡಿ ಆದ ನಂತರ ಕೊನೆಗೆ ಯೋಗ ಥೆರಪಿ ಇದು ಪ್ರಯತ್ನ ಮಾಡುವ ಅಂತೇಳಿ. ಹಾಗೆ ಆಗಬಾರ್ದು. ಯಾಕೆಂತೇಳಿ ನಾನು ಅವ್ರ ಹತ್ರ ಈಗಾಗಲೇ ಮಾತನಾಡ್ತಿರುವಾಗ ಇದಕ್ಕೆ ಸಂಬಂಧಪಟ್ಟಾಗೆ ಅವರು ಆಗ ಮಾತನಾಡ್ತಿರುವಾಗ ಹೇಳಿದರು, ನಮ್ಮದೇ ಪರಂಪರೆಯ ನಮ್ಮದೇ ಪದ್ಧತಿಯ ಚಿಕಿತ್ಸೆಯನ್ನು ಬೇರೆ ರೂಪದಲ್ಲಿ ಆಲ್ರೆಡಿ ಬೇರೆ ಬೇರೆ ಹೆಸರಿನಲ್ಲಿ ಸಂಶೋಧನೆ ಮಾಡಿಕೊಂಡು ಅದು ನಮ್ಮದು ಅಂತ ಹೇಳಿ ಈಗಲೇ ಅದಕ್ಕೆ ಸಂಬಂಧಪಟ್ಟಾಗೆ ಅಧಿಕಾರಿತವಾದಂಥ ಮುದ್ರೆಯನ್ನು ಒತ್ತಿರೋರು ಅಂತ ತುಂಬ ಎಲ್ಲ ಕ್ಷೇತ್ರದಲ್ಲಿ ಇದೆ. ಯೋಗದಲ್ಲಿ ಹಾಗೆ ಆಗಬಾರ್ದು ಅನ್ನುವಂಥ ನನ್ನ ಉದ್ದೇಶ. ಎರಡನೇದಾಗಿ ಯೋಗಾಭ್ಯಾಸ ವಿಶೇಷ ಹೇಳಿದರು, ಶ್ವಾಸಕೋಶದ ಆರೋಗ್ಯ ಮತ್ತೊಮ್ಮೆ ಇಲ್ಲಿ ಗಮನ ಕೊಡಬೇಕು. ಕೋವಿಡ್ ಪೇಷಂಟಲ್ಲಿ ಸಹ ಅಷ್ಟೇ, ಮೊದಲನೆಗೆ ಗಮನ ಬರುವಂಥದ್ದೇನೆಂದರೆ ಗಂಟಲಿನಲ್ಲಿ ಏನಾದರೂ ಕಿರಿಕಿರಿ ಆದಾಗ, ಗಂಟಲಿನಲ್ಲಿ ವ್ಯತ್ಯಾಸ ಆಯಿತು ಅಂತ ಹೇಳಿದರೆ ಮತ್ತೆ ಅದರ ಬಗ್ಗೆ ಗಮನ ಕೊಡ್ತೀವಿ. ಅಂಥದ್ರಲ್ಲಿ ನಮ್ಮ ಶ್ವಾಸಕೋಶದ ಆರೋಗ್ಯ ಚೆನ್ನಾಗಿ ಇಟ್ಟುಕೊಂಡು ನ್ಯೂರೋಲಜಿಕಲ್ ನಮ್ಮ ಎಲ್ಲ ದೇಹದ ತಂತಿಗಳು ಚೆನ್ನಾಗಿ ಆ್ಯಕ್ಟಿವ್ ಆಗಿ ಕೆಲಸ ಮಾಡೋ ರೀತಿಯಲ್ಲಿ ಹಲವಾರು ಅದ್ಭುತವಾದ ಯೋಗಾಸನಗಳಿದೆ, ಪ್ರಾಣಾಯಾಮಗಳಿದೆ, ರಿಲ್ಯಾಕ್ಸೇಷನ್ ಇದೆ. ಅದನ್ನೆಲ್ಲ ಅಭ್ಯಾಸ ಮಾಡ್ತಾ ಈ ಸಮಸ್ಯೆಯನ್ನು ಪ್ರಿವೆಂಟ್ ಮಾಡ್ಕೊಳ್ಬೇಕು. ಒಂದು ವೇಳೆ ಬಂದರೆ ಸಹ ಪರಿಹಾರಾತ್ಮಕವಾಗಿ ಯೋಗದ ಅಭ್ಯಾಸವನ್ನು ರೂಢಿಸಿಕೊಂಡು ಆ ಸಮಸ್ಯೆಗೆ ಪರಿಹಾರ ಪಡ್ಕೊಳ್ಬೇಕು ಅನ್ನುವಂಥದ್ದು ಅವರದ ಆಶಯನೂ ಸಹ ಹೌದು. ಮೇಡಮ್, ನಾನು ಕೊನೆಯದಾಗಿ ಕೇಳ್ತಾ ಇರುವಂಥ ಕೊನೆಯ ಪ್ರಶ್ನೆ ಏನಂತೇಳಿ, ಮುಂದಿನ ದಿವಸದಲ್ಲಿ ನೀವು ಈಗಾಗಲೇ ಒಂದು ಸಲಹೆ ಕೊಟ್ಟಿದ್ರಿ, ನಿಮ್ಮ ಪ್ರೊಫೆಷನ್ ಅವರು ಸಹ ಇದರ ಬಗ್ಗೆ ಯೋಗದ ಬಗ್ಗೆ ಜಾಸ್ತಿ ಆಸಕ್ತಿ ವಹಿಸ್ಕೊಳ್ಬೇಕು ಅನ್ನುವಂಥದ್ದು. ನೀವು ಏನು ಹೇಳ್ತೀರಿ ಈ ಕ್ಷೇತ್ರದಲ್ಲಿ ಮುಂದೆ ನಿಮ್ಮ ಯೋಜನೆಗಳು ಅಥವಾ ಯೋಚನೆಗಳು ಏನಾದರೂ ಇದಕ್ಕೆ ಸಂಬಂಧಪಟ್ಟ ಯಾವ ರೀತಿ? ಓಕೆ, ನಮ್ಮ ಫೀಲ್ಡ್ನಲ್ಲಿ ಖಂಡಿತವಾಗ್ಲೂ ತುಂಬ ಇನ್ನೂ ಯೋಗದಿಂದ ಇದಕ್ಕೆ ಆಗುವಂಥ
ಪರಿಣಾಮಗಳ ಬಗ್ಗೆ ಇನ್ನೂ ಹೆಚ್ಚು ಸಂಶೋಧನೆಗಳು ಬರಬೇಕು. ಯಾಕಂದರೆ ಆಲ್ರೆಡಿ ಈಗ ನಾವು ಈ ಥರ ಒಂದು ಸಂಶೋಧನೆ ನಡೆಸಿದ್ದೀವಿ, ಇದರಿಂದ ಇಂಥ ಪರಿಣಾಮ ಬಂದಿದೆ ಅಂತ ಹೇಳಿ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಮೂಲಕ ನೀವು ಜನತೆಗೆ ಕೊಟ್ಟರೆ ಅವರಿಗೂ ನಂಬಿಕೆ ಬರುತ್ತೆ. ಅದು ಒಂದು. ವಿತ್ ನೀವು ರಿಸರ್ಚ್ ಎವಿಡೆನ್ಸ್ ನೀವು ಕೊಟ್ಟಷ್ಟು ನಮ್ಮ ಫೀಲ್ಡಿನಲ್ಲೂ ಜನ ಅದ್ರ ಬಗ್ಗೆ ಓದಿ ಅದನ್ನು ಅವರ ಕ್ಲಿನಿಕಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ಈಗ ಏನಾಗುತ್ತೆ ಅಂತಂದರೆ ನಮ್ಮ ಫೀಲ್ಡಲ್ಲಿರೋರಿಗೆ ಯೋಗದ ಬಗ್ಗೆ ಅಷ್ಟು ನಾಲೆಜ್ ಇರ್ಲಿಕ್ಕಿಲ್ಲ. ಸೊ ಯೋಗದಲ್ಲಿರೋರಿಗೆ ನಮ್ಮ ಫೀಲ್ಡ್ ಬಗ್ಗೆ ಅಷ್ಟು ನಾಲೆಜ್ ಇರ್ಲಿಕ್ಕಿಲ್ಲ. ಸೊ ಇದು ಎರಡೂ ಫೀಲ್ಡ್ ಮರ್ಜ್ ಆಗಿ ಸ್ವಲ್ಪ ಜಾಸ್ತಿ ಸಂಶೋಧನೆ ಮಾಡಿದಷ್ಟು ನಮಗೂ ಹೆಲ್ಪ್ ಆಗುತ್ತೆ, ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಪೇಷಂಟಿಗೆ ಒಂದು ಒಳ್ಳೆ ಬಿಕಾಸ್ ಈಗ ನಮ್ಮ ಫೀಲ್ಡಲ್ಲಿ ಏನಂತಂದ್ರೆ ಮೆಡಿಸಿನ್ ಕೊಟ್ಟು ನಾವೊಂದು ರೋಗನ ಗುಣಮುಖ ಮಾಡಲಿಕ್ಕೆ ಆಗೋದಿಲ್ಲ. ಆಯ್ತಾ, ಈಗ ಒಂದು ಬುದ್ಧಿಮಾಂದ್ಯತೆ ಇರ್ಬೋದು, ಒಂದು ಆಟಿಸಮ್ ಅಂತ ಕರಿತೀವಿ ನಾವು, ಅದೆಲ್ಲದಕ್ಕೂ ನಾವು ಮೆಡಿಸಿನ್ ಇಂದ ಟ್ರೀಟ್ ಮಾಡ್ಲಿಕ್ಕೆ ಆಗಲ್ಲ. ಮಗು ನಮ್ಮ ಥೆರಪಿ ಸೆಷನ್ಗೆ ಬಂದಾಗ ಅವ್ರನ್ನ ಒಂದು ಜಾಗದಲ್ಲಿ 5 ನಿಮಿಷಗಳು ಕೂರಿಸ್ಲಿಕ್ಕೆ ನಾವು ತುಂಬಾ ಪ್ರಯತ್ನ ಪಡ್ತೀವಿ. ಈಗ ADHD ಅಂತ ಹೇಳ್ತೀವಿ, ಹೈಪರ್ ಟೆನ್ಷನ್ ಡಿಸಾರ್ಡರ್, ಹೈಪರ್ ಆಕ್ಟಿವ್ ಡಿಸಾರ್ಡರ್ ಮಕ್ಕಳಲ್ಲಿ ಅವರು ಒಂದು ಕಡೆ ಕೂರ್ಲಿಕ್ಕೆ ತುಂಬಾ ಕಷ್ಟಪಡ್ತಾರೆ. ನಾವು ಆಮೇಲೆ ಅವರಿಗೆ ಹೇಳ್ಕೊಡ್ಲಿಕ್ಕೆ ಇನ್ನೂ ಕಷ್ಟಪಡಬೇಕು, ಅವರಲ್ಲಿ ಅಟೆನ್ಷನ್ ಸ್ಪ್ಯಾನ್ ಇರೋದಿಲ್ಲ. ಸೊ ಹಾಗಾಗಿ ಯೋಗದಿಂದ ಅವರಿಗೆ ಹೇಗೆ ನಾವು ಹೆಲ್ಪ್ ಮಾಡ್ಬೋದು ಅಂತ ಎರಡೂ ಫೀಲ್ಡ್ ಮರ್ಜ್ ಆಗಿ ಸಂಶೋಧನೆಗಳನ್ನು ಹೆಚ್ಚು ಮಾಡಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ನನ್ನ ಆಸೆ. ಆತ್ಮೀಯರೇ, ಒಂದು ಸಮಸ್ಯೆ ಇದೆ, ಆ ಸಮಸ್ಯೆಗೆ ಪರಿಹಾರ ಒಬ್ಬರಿಂದಲೇ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದು ಸತ್ಯ. ಅವ್ರು ಹೇಳಿದ ರೀತಿ ಇಯರ್ ಆ್ಯಂಡ್ ಸ್ಪೀಚಿನ ಸ್ಪೆಷಲಿಸ್ಟ್ಗಳು ಮತ್ತು ಯೋಗ ಪ್ರೊಫೆಷನಲ್ ಸ್ಪೆಷಲಿಸ್ಟ್ಗಳು ಒಟ್ಟು ಸೇರಿದರೆ ಈ ಸಮಸ್ಯೆಗೆ ಒಂದು ಪರಿಣಾಮಕಾರಿಯಾದಂತಹ ಫಲಿತಾಂಶ ಕೊಡ್ಬೋದು ಅನ್ನುವಂಥದ್ದು ಅವರ ಈಗಾಗಲೇ ಸಂಶೋಧನೆ ಕಾಣಿಸ್ತಾ ಇದೆ. ಅದರ ಫಲಿತಾಂಶವನ್ನು ಹೇಳಿದ್ದಾರೆ. ಮುಂದಿನ ದಿವಸದಲ್ಲಿ ಇಂತಹ ಹಲವಾರು ಸಂಶೋಧನೆಗಳು ಈ ಕ್ಷೇತ್ರಕ್ಕೆ ಆಗಲಿ, ಯೋಗದ ಸದ್ಬಳಕೆ ಎಲ್ಲರೂ ಮಾಡಿಕೊಳ್ಳಿ ಅಂತ ಹೇಳುತ್ತಾ ಒಂದು ಅತ್ಯುತ್ತಮವಾದಂಥ ಕಾರ್ಯಕ್ರಮವನ್ನು ಕೊಟ್ಟಿದ್ದೀವಿ ಅನ್ನೋಂಥ ಸಂತೃಪ್ತಿಯೊಂದಿಗೆ ಈ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಿದ್ದೀವಿ. ಮತ್ತೊಂದು ವಿಶೇಷ ಕಾರ್ಯಕ್ರಮದೊಟ್ಟಿಗೆ ನಾಳೆ ನಿಮ್ಮನ್ನು ಭೇಟಿ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಡಾಕ್ಟರ್ ಉಷಾ ಎನ್ನವರಿಗೆ ಆವಿಷ್ಕಾರ ಯೋಗದ ಪರವಾಗಿ ಮತ್ತು V4 ನ್ಯೂಸ್ನ ಎಲ್ಲ ವೀಕ್ಷಕರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಮೇಡಮ್. ನನಗೆ ಆಹ್ವಾನ ಮಾಡಿ ನನಗೆ ಪ್ಲಾಟ್ಫಾರ್ಮ್ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ಲರಿಗೂ ಶುಭ ದಿನ. ಥ್ಯಾಂಕ್ ಯು.